17ನೇ ತಾರೀಕು ಭಾನುವಾರ ನಡೆಯುವಂಥ ಮೂಡುಬಿದಿರೆಯ ಪ್ರತಿಷ್ಠಿತ ಕೋಟಿ ಚೆನ್ನಯ್ಯ ಕಂಬಳ ಬೆಳಿಗ್ಗೆ 8 ಗಂಟೆಗೆ ಕರೆಗೆ ಹಾಲನ್ನು ಸುರಿಯುವ ಮೂಲಕ ಪ್ರಾರಂಭ ಆಗ್ತದೆ. 24 ಗಂಟೆಗಳಲ್ಲಿ ಕಂಬಳವನ್ನು ಮುಗಿಸಬೇಕೆಂಬ ಒಂದು ಇಚ್ಛೆಯನ್ನು ಮತ್ತು ಇರಾದೆಯನ್ನು ಇಟ್ಕೊಂಡು ಈ ಕಂಬಳೋತ್ಸವವನ್ನು ಪ್ರಾರಂಭಿಸ್ತೇವೆ. ಸುಮಾರು 275ಕ್ಕಿಂತಲೂ ಹೆಚ್ಚು ಜೊತೆ ಕೋಣಗಳು ಬರುವಂಥ ನಿರೀಕ್ಷೆ ಇರುವುದರಿಂದ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡಬೇಕು. ಬರುವಂಥ ಜನಸ್ತೋಮಕ್ಕೆ ವ್ಯವಸ್ಥಿತ ರೀತಿಯ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಸಹ ನಾವು ಮಾಡಿದ್ದೇವೆ. ಎಲ್ಲಿಯೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲರಿಗನ್ನ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡಿದ್ದೇವೆ. ಆದ್ದರಿಂದ ಮೂಡುಬಿದಿರೆ ಕಂಬಳ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಬಹಳ ಉತ್ಸಾಹ ಮತ್ತು ಅಷ್ಟೇ ಒಂದು ಉತ್ತೇಜನ. ಯಾಕೆಂತೇಳಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳಿಕೊಂಡು ಇಲ್ಲಿಗೆ ಗಂಡಸರಿಗಿಂತಲೂ ಜಾಸ್ತಿ ತಾಯಂದಿರ ಸಂಖ್ಯೆ ಜಾಸ್ತಿ. ತಾಯಂದಿರಿಗೂ ಬೇರೆ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತೇವೆ. ಹಾಗೂ ಎಲ್ಲರನ್ನೂ ಈ ಕಂಬಳಕ್ಕೆ ಕೂತ್ಕೊಂಡು ಅಥವಾ ನಿಂತುಕೊಂಡು ನೋಡುವಂಥ ವ್ಯವಸ್ಥೆಗೆ ನಾವು ಪೂರಕವಾಗಿ ವ್ಯವಸ್ಥೆಯನ್ನು ಮಾಡ್ತೇವೆ. ಆದ್ದರಿಂದ ನಾಡದು 17ನೇ ತಾರೀಕು ಡಿಸೆಂಬರ್ ಬೆಳಿಗ್ಗೆಯಿಂದ ಮರುದಿನದ ಒಳಗೆ ನಡೆಯುವಂಥ ಈ ಕಂಬಳೋತ್ಸವಕ್ಕೆ ಎಲ್ಲ ಈ ಭಾಗದ ಊರಿನ ಪರವೂರಿನ ಜನರು ಬರಬೇಕು. ಈ ಕಂಬಳೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಕೊಂಡು ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇವೆ.